ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು ಮೇಡಮ್? ಮುಜ್ಜನಕ್ಲ ನಮಸ್ಕಾರ. ಎಸ್ ಎಸ್ ನಮಸ್ಕಾರ. ಯಾಂತೊಳುಟೆ ಬಾತೆ. ನಮಸ್ಕಾರ ಮೇಡಮ್, ಪಾಪ. ಅದಾದ ಗೊತ್ತೇನೆ ಬಿಜೆಪಿ ದಾಖಲೆ ಒಂದೊಂದು ಪಾಠ ಸರ್. ಹಾ ತಾಯಿ ಗೊತ್ತೇನೆ ಏಪತ್ತುಂಡಲ ಒರಿಯನ್ನ ಜಾಸ್ತಿ ಹಂಗಿಸ ಅದು ಪಾತೆರ ಬಲ್ಲಿ ಧೂಳಿ ಪಟ ಅಪಾರ ಒಂದು ಪನೊಂದೇ ಇರ್ತೇರು. ಓಕೆ, ನಿಜವಾದ ಮನ್ಪೇನಿ ಏರೆಲ್ಲ ಬಿಜೆಪಿ ನಾಡು ಕಾಂಗ್ರೆಸ್ ನಾಡು ಉವೆ ಪಕ್ಷನು ಜಾಸ್ತಿ ಎಲ್ಲಿ ಮನ್ಸದ ಪಾತೆರ ಬಲ್ಲಿ ಇಂದುವೇ ಹಾಕ್ಲೆಗ್ ಅನುಭವ ಏರೆ ಬಿಜೆಪಿ ದಾಖಲೆಗೆ ಮತ್ತೆ ವಿದ್ಯುತ್ ಬಂಡೇರು ತುಂಬಲ ಭಾಗ್ಯ ಜ್ಯೋತಿ ಕೊಡ್ದಿತ್ತು ಕಾಂಗ್ರೆಸ್. ಒಂಜಿ ಇಲ್ಲಾಗ ಒಂಜಿ ಬಲ್ಬು ಬತ್ತದು ಫ್ರೀ ಬಂದ ಅವಲ್ಲ ಇತ್ತು. ನಾವಲ್ಲ ಎಷ್ಟೋ ಜನ ಬಳಸಿದ್ರಿ ಇತ್ತೆ ಒಂದುವೇ ಬಿಜೆಪಿ ದಾಖಲೆ ಒಂಜಿ ಟೈಮ್ ಸಿದ್ದರಾಮಯ್ಯ 7 ಕಿಲೋ ಹರಿಕೋರ್ನಾಗ ದಾದ ಬಂತೇರ ಹೆಚ್ಚತೆ ತೊಂದಿನ ಹಾಕುಲಿ ಇತ್ತೆ ಲಂಚಿನ ಬತ್ತಿನ ಸವಲತ್ತನ ಏರ್ಲ ಬಿಡ್ಪುಜಿರು ಸುರುಕೇನು ಏಪ ರೇಷನ್ ಗಾರಿ ಗೊರ್ಪಿನಿಂದ ಕೊರ್ನಾಗ ಉಂಡತೆ ಅವನು ಹೀನಾಯಿಸದ ಬಾತಿರ್ದೇರು ಕೊರ್ನಾಗ ಮಾತಿರ್ಲದೆ ತೊಂದ್ರೆ ರಾಂಡ ಎಂಜನೆ ಗೊತ್ತನೆ ಏಪಲ ಅವನು ಆ ನಮ್ನಿದ ಹಂಗೆ ನಾನಾ ಇಜ್ಜಪ್ಪ ಕಾಂಗ್ರೆಸ್ ಪೋಂಡೆ ಮಂಡೆ ಬೊಂಡುಂಡು ಏರೇ ಗೊತ್ತನೆ ಮಿತ್ತು ದಾಖಲೆಗೆ ಬೊಂಡು ತಿನ್ನೆಟ್ಟು ಓಟು ಕೊರಿಯೇರು ಗಟ್ಟದಾಕ್ಲೆಗೆ ಬೊಂಡುಂಡಾಕ್ಲೆಗೆ ಓಟು ಕೊರಿಯೇರು ಪಂಡ ಹಾಕ್ಲೆ ಮುಂಚೆ ಸಾಮಾನಿಗೆ ರೇಟ್ ಕೊಡ್ದು ಗೊತ್ತುಂಡು ಅಂಗಡಿಗುಂಡತೆ ಒಂಜಿ ಗ್ಯಾಸ್ಗ್ ಅರಿಕ್ ಮುಂಚಿಗ್ ಪ್ರತಿ ಒಂಜಕ್ಲ ಬೆಲೆ ಈ ನಮ್ಮನೆ ಗಗನೋಗೆ ಏರ್ದಿನ ಅಕ್ಲೆಗುಂಡು ಬಾಕಿ ದಕ್ಲೆ ಇಲ್ಲಾಗ ಕಾಣ್ತದ ಕೊರಂದಿನ ಅಕ್ಲೆಗೆ ಜಾತ ಅನುಭವ ಇಜ್ಜಿ ಎಲ್ಲ ಅನುಭವನ ಬಂದ್ಬಿನಿ ಎಂಕಲ್ಲ ಪತ್ತೊಂದು ಪರಿಸ್ಥಿತಿ ಇಜ್ಜಿ ಸರ್. ಕರೆಕ್ಟ್ ಮೇಡಮ್, ಇರ್ ಪನ್ನ ಗೊತ್ತಾಗ್ತುಂಟು. ಎಸ್, ಅನುಭವ ನೋ ಡೌಟ್. ಎಲ್ಲ ಇಲ್ಲದೆಲ್ಲ ಬಂದ್ಬಿನಿ ಎಲ್ಲ ಮುಂಚಿಕ ಕಾಸುಗೋರ್ನೆಟ್ ಎಂಕಲ ಗೊತ್ತು, ಕಾಸುಗೋರ್ನೆಟ್ ಗೊತ್ತು, ಗ್ಯಾಸ್ಗೆ ಕಾಸುಗೋರ್ನೆಟ್ ಗೊತ್ತು. ಕರೆಕ್ಟ್ ದೂಷಿತಾದ ಸಾತೇರ್ನತ್ತ ಇನಿ ಒರಿಯಾಗಬಿಡ್ದು 4 ಜನ ಬೆಂದಿಂದಲ್ಲ ಜೀವನ ದೆಪ್ಪನ ಪರಿಸ್ಥಿತಿ ಜಡೆ ಮುಟ್ಟ ಬರ್ತುಂಟು ಒಂಜಿ ಚೀರಾವುಡ ಸಾಮಾನು ಕನಪಿನ ಪರಿಸ್ಥಿತಿ ವೈದ್ಯನ್ ನಂಗೆ ಅಂಚನೆ ಜನಕುಲು ಮೇಡಮ್ ಒಂಜಿ ವಿಚಾರ ಇಡನಕ್ಕೆ ನೋಡು. ಅಂಚನೆ ಜನಕುಲು ಈ ಬೆಲೆ ಏರಿಕೆ ಅತ್ರ ಫ್ರೀಟ್ ಕೊರ್ಪ ಬಂದಂಚಿನ ವಿಚಾರಕ್ಕೆ ಓಟ್ ಪಾಡಿಯರ ಬಂದಂಚಿನ ವಿಚಾರ ಬರ್ಪುಂಡು ಪಾಡ್ತೀನಿ ನಾನು ಗ್ಯಾರಂಟಿ ಬಂತೆ ಅವು ಜನಕುಲು ಹೈಯೆಸ್ಟ್ ಪಾಡ್ತೀನಿ ಐಕೆ ಸರ್ತಿ. ಓಕೆ, ಆಂಡ ಬಿಜೆಪಿ ದಾಯಿಸೋತು ಬಂದ ಪ್ರಶ್ನೆ ಅಂದ್ರೆ ಬಿಜೆಪಿ ಬಂಡ ಹಿಂದೂ ನಕ್ಲೆ ರಕ್ಷಣೆ ಕೊರ್ಪುಣ ಅತ್ರ ಭಜನೆಗಳನ್ನ ನಿಷೇಧ ಮಾಡ್ತಾರೆ ಗೊತ್ತಂಡೆ ಸರ್. ಹಿಂದುತ್ವ ಎಂಕುಲು ಪುಟುನಗಲ ಹಿಂದೂ ಸೈನಗಲ ಹಿಂದೂ ಅದೇ ಪುಟುದಿನಿ ಎಂಕುಲು ಹಿಂದೂ ಅದೇ ಸೈಪಿನಿ ಮೊಕ್ಕಲು ಪಂಡದ ಹಿಂದೂ ಆಪಿನತ್ ಹಿಂದೂ ಐತೆ ಎನ್ನ ಮೇಟು ನೆತ್ತೇರು ಪುನಿ ಹಿಂದೂ ತಾನೆ ಅಂಚ ಬಂದು ಬೊಕ್ಕೋರಿಯಾಗ ಬಿರೇಲ್ ದಜಪಾದ ಪಾತೆರೆಲ್ಲ ಇಜ್ಜಿ ಅವು ಎಂಚಿನ ಗೊತ್ತನೆ ಒಂಜಿ ದಿನ ಉಲ್ಟಾ ಹಾಕೊಂಡು ಉಲ್ಟಾ ಹಾಕಿದೀನಿ ಬಂಪಿ ನೀರು ಉಲ್ಟಾ ಹಾಕದೀನಿ ಮೊಕ್ಲೆಗೆ ಉಲ್ಟಾನೆ ಹಾಕಿನಿ ಮೊಕ್ಲೆಗೆ ಆ ಬಕ ಮೇರ್ ನಳಿನ್ ಕುಮಾರ್ ರಡ್ಡು ಜಂತಲ್ಲ ಶವ ಪೆಟ್ಟಿಗೆ ಬಂದಿರತ್ತೆ ಇನಿ ಹಾಕೊಂಡು ರಡ್ಡು ಜನ ಅಲ್ಲ ಅವ್ರು ಪ್ರಮಾಣ ವಚಾರ ಮಲ್ಪುನ ಗಾರ್ ತೂ ಹೊಡಿತಂದು ಅವನ್ ಬಂತೀನಿ ನಾನು ಸೂಕ್ಷ್ಮವಾದ ತೂತಾರ್ ಗಮನಿಸಿದ ಪ್ರತಿ ಒಂದೆಲ್ಲ ಗಮನಿಸುದು ತೂದೇ ಪಾತಿರ್ನು. ಓಕೆ ಸರಿ ಮೇಡಮ್, ಸರಿ ಅವನ್ ಬಂತೀನಿ ಸರ್ ಬಕ್ಕದಲ್ಲ ನಿಜ ಗೊತ್ತಂಡು ಎಸ್ ಮೇಡಮ್. ಆ ಕಷ್ಟ ಗೊತ್ತುಂಡು, ದಾದ ಜೀವನ ಗೊತ್ತುಂಡು ಆಯ್ತಾ ನಡುಟು ಅಂಚಾದ ಜನಕುಲು ಈ ಬಾರಿ ಕಾಂಗ್ರೆಸ್ ವೋಟ್ ಮಾಡ್ತಾರೆ ಅದೇ ನಮ್ಮ ಅಂಜು ಬೆಂದು ಗಂತಿನ 10 ರೂಪಾಯಿ ಓಡ್ತಾರೆ ಓಡತ್ತೆ. ಕರೆಕ್ಟ್ ನೂದೆ ಎಷ್ಟೇನು 100 ರೂಪಾಯಿ ಖರ್ಚು ಮಾಡ್ತಾರೆ ಎಲ್ಲ ಹೆಂಗಲ್ಲ ಜೋಕ್ಲೆಗ್ ದಾದಂಡು ಎನ್ನು ಜನ ಇನಿ ಓಡೆ ಮುಟ್ಟ ಬಂದ ಒಂಜಿ ಇಲ್ಲಿಗೆ ಟ್ಯಾಕ್ಸ್ ತೂಯಿಂದ ಪನ್ನುವರು 10 ರೂಪಾಯಿ ಆತು ವ್ಯಾಲ್ಯೂ ಉಂಟತೆ ಮೇಡಮ್. ಒಂಜಿ ಇಲ್ಲಿಗೆ ಎಂಕಲೆಗೆ ಬರ್ಕೊಂಡು 4 ಸಾರ 5 ಸಾರ ಒಂಜಿ ಇಲ್ಲಿಗೆ 3 ಸಾರ ಅಪ್ಪಗೆ ಎಂಚ ಬದುಕುನು ನಿಜಪುರ ಅಂಡ ನನ್ನ ಮನುಷ್ಯ ಪ್ರತಿ ಒಂಜೆಕ್ಲ GST ತಿಕ್ಕದಿನ ಅಲ್ಪ ಪಾಟಿನ ಕಾಸದ ಲೆಕ್ಕ ಅಜ್ಜಿ ಓಡೆ ಪೋಪುನೊಂದು ಇಜ್ಜಿ ಈ ನಮ್ನೆ ಪತ್ತೇರು ಬಂಗಾರ ಕಾಸ ಓಡೆ ಪೋಪುನೊಂದ ಪರಮಾತ್ಮಗೆ ಗೊತ್ತು. ಮಧ್ಯಮ ವರ್ಗ ಗೃಹಿಣಿಯ ಮಾತುಗಳು ಬಹಳಷ್ಟು ಅರ್ಥಪೂರ್ಣವಾಗಿ ವೆಯ್ಟೇಜ್ ಇತ್ತು. ಬಹುಶಃ ನಮ್ಗೆ ಆ ಒಂದು 10 ರೂಪಾಯಿಗೂ ಕೂಡ ಬೆಲೆ ಇದೆ. ನೈಜವಾಗಿ ಸಾಲ ಮಾಡಬಹುದು, ಸಾಲ ಮಾಡಿಯೇ ಬದುಕಲ್ಲ, ಉಳಿತಾಯ ಆಗ್ತಾ ಇಲ್ಲ ಅನ್ನೋದು ಅವರ ಅದು ಅಷ್ಟು ಎಫೆಕ್ಟ್ ಆಗಿದೆಯಾ ರಾಜ್ಯಾದ್ಯಂತ ಆಗಿದೆ. ಯಾಕಂದ್ರೆ ಅವರ ಖರ್ಚುಗಳು ಏನಿರ್ತದೆ ಇಲ್ಲ ಆ ರೀತಿ ಪ್ರಚಾರ
ಈಗ ಅವ್ರು ಗ್ಯಾಸಿಗೆ ಮಾಡಿದ್ದು ಇಷ್ಟು ಪ್ರಚಾರ ಅಂತ ಎಲ್ಲ ಅಲ್ಲ. ಹೇಳಿದ್ದಾರೆ. ಈಗ ಏನು ಗ್ಯಾಸಿಗೆ ಕಮ್ಮಿ ಆಗ್ತದೆ, ಇದೇ ಮಹಿಳೆ ಇನ್ನೊಂದು 6 ತಿಂಗಳ ನಂತರ ನೀವು ಅವರದ್ದು ಅಡ್ರೆಸ್ ಎಲ್ಲ ತೆಗ್ದಿಡಿ, ಅವರದ್ದು ಫೋನ್ ಬರ್ತದೆ ಏನೋ ಗೊತ್ತಿಲ್ಲ ನನಗೆ. ಈಗ 6 ತಿಂಗಳ ನಂತರ ಗ್ಯಾಸಿಗೆ ಕಡಿಮೆ ಆಗಿ ಆಗ್ತದೆ, ಕಡಿಮೆ ಆಗಿ ಆಗ್ತದೆ. ಜಾಸ್ತಿ ಆಗಿದೆ ಹೇಳಿದ್ದಾರೆ. ಈಗ ನಾವು ಇದು 5 ಗ್ಯಾರಂಟಿ ಆಯ್ತಲ್ಲ, ಇನ್ನೆಲ್ಲ ಎಷ್ಟು ಕಮ್ಮಿ ಆಗ್ತದೆ ಏನಂತ ಒಂದು ಆದ್ರೆ ಬಾರಿ ಒಳ್ಳೇದು. ಇವರು ಕಮ್ಮಿ ಮಾಡಿದ್ರೆ ಏನು ನಮ್ಗೆ ಸಹ ಬಾರಿ ನೀವು ಒಳ್ಳೇದು. ಮಾಡಿದ್ರಲ್ಲ, ಅಲ್ಲ, ಅಲ್ಲ, ನಾವು ಮಾಡ್ಲಿಲ್ಲ ಅಂತ Okay. ಹೇಳ್ತಾರೆ. ಇವರು 3 ಗ್ಯಾಸ್ ಫ್ರೀ ಕೊಡ್ತೀನಿ ಹೇಳಿದ್ರು, ನೋಡಿ, ಹಾಲು ಕೊಡ್ತೀನಿ ಅಂದ್ರು, ಒಂದು ಬರ್ಬೇಕಿತ್ತಲ್ಲ. ನಿತಿನ್ ಇವರನ್ನ ಅವರೇ, ನಂಬಲಿಲ್ಲ. ನೋಡಿ, ಯಾಕೆ ನಂಬಲಿಲ್ಲ ಜನ? ರಾಜಸ್ಥಾನದಲ್ಲಿ ಪೆಟ್ರೋಲ್ ಇದ್ದು ಬೆಲೆ ಅಲ್ಲಿದ್ದ ಮತ್ತೆ ಕಥೆ ಬೇಡ ಅದು ಈಗ. ಕಥೆ ಬೇಡ ಅಂತ ಇವರು ನೀವು ಹೇಳಿದ್ರು. ಇಲ್ಲಿದ್ದು ಮೂರು ಗ್ಯಾಸ್ ಅಲ್ಲಿದ್ದ ಕೊಡ್ತೀರಾ? ಕೊಡ್ತೇನೆ ಅಂತ ಹೇಳಿದ್ದು. 3 ಗ್ಯಾಸ್ ಯಾಕೆ ಇಲ್ಲಿ ಫ್ರೀ ಕೊಡ್ತೀನಿ ಹೇಳಿದ್ದು? ಕರ್ನಾಟಕದ ಪೆಟ್ರೋಲ್ ಬೆಲೆಗಿಂತ 3 ಗ್ಯಾಸ್ ರಾಜಸ್ಥಾನದಲ್ಲಿ ಜಾಸ್ತಿ ಇದೆ. 3 ಗ್ಯಾಸ್ ಫ್ರೀ ಹಿಮಾಚಲ ಯಾಕೆ? ಪ್ರದೇಶದಲ್ಲಿ ಇವತ್ತು ಜಾಸ್ತಿ ಇದೆ. ನಾವೇನು ಮಾತಾಡ್ಲಿಕ್ಕೆ ಅದು ಹೋಗ್ತಿಲ್ಲ. ಪಾಕಿಸ್ತಾನದಲ್ಲಿ ಇವತ್ತು ತೋರಿಸ್ತೀರಿ, ಬೇರೆ ತೋರಿಸ್ತೀರಿ ಇವತ್ತು ನೀವು. ಸಂಪನ್ಮೂಲ ಕ್ರೋಢೀಕರಣ ಮಾಡ್ಲಿಕ್ಕೆ ಓಕೆ ವಾಯು ಪೆಟ್ರೋಲ್ ಅದು ವೆರಿ ಗೊತ್ತಾಗಿದೆ. ಇಂಪಾರ್ಟೆಂಟ್ ವಿಷಯ. ಸಂಪನ್ಮೂಲ ಪೆಟ್ರೋಲ್ ಅಲ್ಲ, ಪೆಟ್ರೋಲ್ ಮಾರಿ ಬದುಕಬಾರ್ದಲ್ಲ. ಅಲ್ಲ ಹೇಳ್ಬೋದು. ಪೆಟ್ರೋಲ್ ಮಾರಿ ಬದುಕಬಾರ್ದು. ಆದ್ರೆ ಇದೇ ಒಂದು ಸಂಪನ್ಮೂಲ ಫೋನ್ ಬೇರೆ ಒಂದು ರೀತಿ 6 ಇಟ್ಕೊಳ್ಳಿ. ತಿಂಗಳ ನಂತರ ಎಕ್ಸ್ಪೆಕ್ಟ್ ಮಾಡ್ತೇವೆ. ಯಾಕಂತ ಕೇಳಿದ್ರೆ ಅವ್ರು ಮಾಡಿ, ಹೇಳಿದ್ರು ಮಾಡಿ. ಗ್ಯಾಸ್ ಮಾಡಿ. ಬಾರಿ ಕಷ್ಟ ಅಂಡ್ ಅಂದು. ಮುಂದೆ ಕಷ್ಟ ಅಂಡ್ ಅಂತ. ಅದು ಕಷ್ಟ ಇರ್ಬೋದು, ನಾನು ಅಲ್ಲ ಹೇಳಿಲ್ಲ. ಆದ್ರೆ ನಿಜ ಹೇಳಿದ್ದು ಅವ್ರು. ಕರಿಬೇಕು 6 ತಿಂಗಳ ನಂತರ.